ಮೂಡುಬಿದ್ರೆ ತಾಲೂಕಿನಲ್ಲಿ ಕೋವಿಡ್-19 ಕೆಲಸ ಕಾರ್ಯಗಳು ಮತ್ತು ಪಡಿತರ ವ್ಯವಸ್ಥೆ, ಕೃಷಿಕರು ಅಡಿಕೆ ಖರೀದಿಸುವವರ ಬಗ್ಗೆ ತಹಶೀಲ್ದಾರ್‌ರಿಂದ ವಿಧಾನ ಪರಿಷತ್‌ನ ಸದಸ್ಯ ಐವನ್ ಡಿಸೋಜ ಅವರು ಮಾಹಿತಿಯನ್ನ ಸಂಗ್ರಹಿಸಿದರು. ಬೇರೆ ರಾಜ್ಯದಿಂದ ಬಂದಿರುವ ಸುಮಾರು 450ಕ್ಕೂ ಅಧಿಕ ಮಂದಿಯನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳುಹಿಸಬೇಕೆಂದು ಬೇಡಿಕೆ ಇತ್ತು. ಈಗಾಗಲೇ ಮೊದಲನೇ ಹಂತದಲ್ಲಿ ದೂರದ ಊರಿನವರನ್ನ ಕಳುಹಿಸಿಕೊಡಲಾಗಿದ್ದು, ಎರಡನೇ ಹಂತದಲ್ಲಿ ಕಳುಹಿಸಿಕೊಡುವವರ ಪಟ್ಟಿ ತಯಾರಿಸಲಾಗಿದೆ. ಮೂಡುಬಿದ್ರೆ ಆರೋಗ್ಯ ಕೇಂದ್ರದ ಆಂಬ್ಯುಲೆನ್ಸ್ ಕೆಟ್ಟು ಹೋಗಿದ್ದು, ಈ ಬಗ್ಗೆ ಇನ್ಫೋಸಿಸ್‌ಗೆ ದಾನವಾಗಿ ನೀಡುವಂತೆ ಪತ್ರ ಬರೆಯಲು ಸೂಚಿಸಲಾಯಿತು. ಈ ಬಗ್ಗೆ ಶಾಸಕನಾಗಿ ತಾನು ಪ್ರಯತ್ನಿಸುವುದಾಗಿ ವಿಧಾನ ಪರಿಷತ್‌ನ ಶಾಸಕರಾದ ಐವನ್ ಡಿಸೋಜ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಭಾರಿ ಕಷ್ಟ ಉಂಟು. ಅವರಿಗೆ ಏಕೆ ಕಾರ್ಡ್ ಕೊಟ್ಟಿದ್ದಾರೆ, ಅವರಿಗೆ ಏನು ಆಗ್ತಿಲ್ಲ. ಲೆಟರ್ ಬರಲಿಲ್ಲ ಅಂತ ಅವರು ಹೋಗಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯತ್ ಸದಸ್ಯರು, ಕೌನ್ಸಿಲರ್ ಮತ್ತು ಬ್ಲಾಕ್ ಅಧ್ಯಕ್ಷರಾದ ವಿಲಿಯರಿಯನ್ ಡಿಸೋಜ ಮೊದಲಾದವರು ಉಪಸ್ಥಿತರಿದ್ದರು.